ಕಾರ್ವಾಪ್ಲೇಟ್ ಚಾನೆಲ್ಗೆ ಸ್ವಾಗತ. ಮತ್ತೆ ಗ್ಯಾಸ್ ಟ್ಯಾಂಕರ್ ಅಪಘಾತ, ಮಗಳೊಂದಿಗೆ ಪ್ರಾಣ ಬಿಟ್ಟ ತಂದೆ. ಯಲ್ಲಾಪುರ ಕುಮಟಾದಲ್ಲಿ ನಡೆದ ಗ್ಯಾಸ್ ಟ್ಯಾಂಕರ್ ಅಪಘಾತದ ಭಯ ಮಾಸುವ ಮೊದಲೇ ಯಲ್ಲಾಪುರದಲ್ಲಿ ಮತ್ತೊಂದು ದುರ್ಘಟನೆ ನಡೆದಿದೆ. ಯಲ್ಲಾಪುರ ತಾಲೂಕಿನ ಅರ್ಬೈಲ್ ಘಟ್ಟದ ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ಗ್ಯಾಸ್ ಟ್ಯಾಂಕರ್ ಹಾಗೂ ಸ್ಕೂಟಿ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ತಂದೆ ಮಗಳು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಯಲ್ಲಾಪುರದ ಅಗ್ನಿಶಾಮಕ ದಳ ಠಾಣೆಯಲ್ಲಿ ಪ್ರಮುಖ ಅಗ್ನಿಶಾಮಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ವಿನೋದ್ ಕಿಂದಳ್ಕರ್ 57 ವರ್ಷ ಹಾಗೂ ಅವರ ಮಗಳು ಸುನೇಹಾ ಕಿಂದಳ್ಕರ್ 13 ವರ್ಷ ಅಪಘಾತದಲ್ಲಿ ಮೃತರಾಗಿದ್ದಾರೆ. ರಾತ್ರಿ ಪಾಳಿ ಕೆಲಸ ಮುಗಿಸಿ ತನ್ನ ಮಗಳನ್ನು ಯಲ್ಲಾಪುರದಿಂದ ಸ್ವಂತ ಊರಾದ ಅಂಕೋಲಾ ತಾಲೂಕಿನ ಹಾರವಾಡಕ್ಕೆ ಬಿಡಲು ಹೊರಟಿದ್ದಾಗ ಟ್ಯಾಂಕರ್ ಡಿಕ್ಕಿಯಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಯಲ್ಲಾಪುರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ನಿಯಂತ್ರಣ ತಪ್ಪಿ ಹೊಂಡಕ್ಕೆ ಉರುಳಿದ ಕಾರು. ಕುಮಟಾ ತೆಲಂಗಾಣದಿಂದ ಕುಂದಾಪುರಕ್ಕೆ ತೆರಳುತ್ತಿದ್ದ ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ಕುಮಟಾದ ಮಣಕಿಯ ಚರ್ಚ್ ಸಮೀಪ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿರುವ ಹೊಂಡಕ್ಕೆ ಉರುಳಿದ ಘಟನೆ ನಡೆದಿದೆ. ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದ್ದು, ಕಾರಿನಲ್ಲಿದ್ದವರಿಗೆ ಹಾಗೂ ಚಾಲಕರಿಗೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲವಾಗಿದೆ. ಹೊಂಡಕ್ಕೆ ಬಿದ್ದಂತಹ ಕಾರನ್ನು ಕ್ರೇನ್ ಮೂಲಕ ಮೇಲೆತ್ತಲಾಗಿದ್ದು, ಕೆಲ ಸಮಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ದಬ್ಬೆ ಸಾಲದಲ್ಲಿ ಮೂಲ ಸೌಕರ್ಯವಿಲ್ಲ. ಯಲ್ಲಾಪುರ ತಾಲೂಕಿನ ದೇಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದಬ್ಬೆಸಾಲ ಗ್ರಾಮವು ಮೂಲ ಸೌಲಭ್ಯಗಳಿಂದ ವಂಚಿತವಾಗಿದ್ದು, ಗ್ರಾಮಸ್ಥರ ಬದುಕು ದುಸ್ತರವಾಗಿದೆ. ದೇಹಳ್ಳಿ ಬಳಗಾರ ರಸ್ತೆಯಿಂದ 4 ಕಿಲೋಮೀಟರ್ ದೂರದಲ್ಲಿರುವ ದಬ್ಬೆಸಾಲ ಗ್ರಾಮಕ್ಕೆ ಸಮರ್ಪಕವಾದ ರಸ್ತೆ ಇಲ್ಲ. ಗ್ರಾಮದ ಸಮೀಪ ಇರುವ ಹಳ್ಳಕ್ಕೆ ಸೇತುವೆ ಇಲ್ಲ. ವಿದ್ಯುತ್ ಮಾರ್ಗ ಇದ್ದರೂ ಮನೆಗಳಲ್ಲಿ ಬಲ್ಬ್ ಬೆಳಗುವುದು ಅಪರೂಪಕ್ಕೆ ಮಾತ್ರ. ಹೀಗೆ ಅವ್ಯವಸ್ಥೆಗಳ ಆಗರವೇ ಆಗಿರುವ ದಬ್ಬೆಸಾಲ ಗ್ರಾಮವು ಜನಪ್ರತಿನಿಧಿಗಳಿಗೆ ನೆನಪಾಗುವುದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಎನ್ನುವಂತಾಗಿದೆ. ಮಳೆಗಾಲದಲ್ಲಂತೂ ರಸ್ತೆ ಸಂಪೂರ್ಣ ರಾಡಿಮಯವಾಗುತ್ತದೆ. ವಾಹನಗಳು ಸಾಗುವುದು ಬದಿಗಿರಲಿ, ನಡೆದು ಹೋಗುವುದು ಕಷ್ಟವಾಗುತ್ತದೆ. ಹಳ್ಳಕ್ಕೆ ಅಡಕೆಯ ದಬ್ಬೆಗಳಿಂದ ಗ್ರಾಮಸ್ಥರೇ ನಿರ್ಮಿಸಿಕೊಂಡ ಸೇತುವೆ ದಾಟಲು ಹರಸಾಹಸ ಪಡಬೇಕು. ಬೇಸಿಗೆಯಲ್ಲಾದರೆ ಹಳ್ಳದ ನೀರು ಕಡಿಮೆ ಇರುವುದರಿಂದ ಹಳ್ಳದಲ್ಲೇ ಬೈಕ್ ದಾಟಿಸಬಹುದು. ಮಳೆ ಆರ್ಭಟ ಹೆಚ್ಚಾದರೆ ಆ ಸೇತುವೆಯು ಕೊಚ್ಚಿ ಹೋಗುತ್ತದೆ. ಹಾಗಾದಲ್ಲಿ ಹಳ್ಳದ ಆಚೆ ಇರುವ 3 ಕುಟುಂಬಗಳು ಹೊರ ಜಗತ್ತಿನ ಸಂಪರ್ಕ ಕಳೆದುಕೊಳ್ಳುತ್ತವೆ. ಮಳೆಗಾಲದ ಸಂದರ್ಭದಲ್ಲಿ ಯಾರಿಗಾದರೂ ಅನಾರೋಗ್ಯ ಉಂಟಾದರೆ ಅವರನ್ನು ಆಸ್ಪತ್ರೆಗೆ ಸಾಗಿಸಲು ಪ್ರಯಾಸ ಪಡಬೇಕಿದೆ. ದಬ್ಬೆಸಾಲಕ್ಕೆ ಸೌಕರ್ಯ ಕಲ್ಪಿಸಿಕೊಡಲು ಸ್ಥಳೀಯ ಗ್ರಾಮ ಪಂಚಾಯತ್ನಿಂದ ಹಿಡಿದು ವಿವಿಧ ಸ್ತರದ ಜನಪ್ರತಿನಿಧಿಗಳಿಗೆ ಗ್ರಾಮಸ್ಥರು ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲೇ ಗ್ರಾಮವೊಂದಕ್ಕೆ ಸೌಲಭ್ಯ ಮರೀಚಿಕೆಯಾಗಿದೆ. ಸಮುದ್ರದಾಳದ ವಿಸ್ಮಯ ಕಣ್ತುಂಬಿಕೊಳ್ಳಲು ತಳಕ್ಕೆ ಇಳಿಯುವ ಸಾಹಸ, ಕಡಲಿನ ಅಚ್ಚರಿಗೆ ಸಾಕ್ಷಿಯಾಗಲು ರೆಕ್ ಡೈವಿಂಗ್. ಕಾರವಾರ ಕಡಲು ಅಚ್ಚರಿಗಳ ಒಡಲು, ಇದು ಸಮುದ್ರದ ಬಗ್ಗೆ ಕುತೂಹಲ ಹೊಂದಿರುವವರು ಹೇಳುವ ಮಾತು. ಸ್ಕೂಬಾ ಡೈವಿಂಗ್ ನಂತಹ ಸಾಹಸಗಳಲ್ಲಿ ಆಸಕ್ತಿ ಹೊಂದಿರುವವರಿಗೆ ಸಮುದ್ರದಾಳವು ನಿತ್ಯ ನೂತನ. ಈ ಪಟ್ಟಿಗೆ ಮತ್ತೊಂದು ಸೇರ್ಪಡೆಯೇ ರೆಕ್ ಡೈವಿಂಗ್. ಸಮುದ್ರದ ಮಧ್ಯೆ ಅವಘಡಗಳಿಗೆ ಸಿಲುಕಿ ಮುಳುಗಿದ ಹಡಗು, ನೌಕೆಗಳ ಅವಶೇಷಗಳು ಹತ್ತಾರು ಜಲಚರಗಳಿಗೆ ಆವಾಸ ಸ್ಥಾನವಾಗಿರುತ್ತದೆ. ಮೊಟ್ಟೆ ಇಟ್ಟು ಸಂತಾನಾಭಿವೃದ್ಧಿಗೆ ಮಾಡಲು ಅವುಗಳಿಗೆ ಅವಶೇಷಗಳು ಪ್ರಶಸ್ತವಾಗಿರುತ್ತವೆ. ಸಮುದ್ರದ ಮೇಲ್ಮೈಯಿಂದ 18, 20, 25 ಮೀಟರ್ಗಳ ಆಳದಲ್ಲಿ ಇರುವ ಅವಶೇಷಗಳು ಮತ್ತು ಅವುಗಳಲ್ಲಿರುವ ಜಲಚರಗಳನ್ನು ಕಣ್ತುಂಬಿಕೊಳ್ಳುವ ಸಾಹಸವೇ ರೆಕ್ ಡೈವಿಂಗ್. ಬೆಲೆ ಇಲ್ಲದಂತಾದ ಇವುಡಲು ಹಣ್ಣು. ಅಂಕೋಲಾ ಸೆಪ್ಟೆಂಬರ್ ಅಂತ್ಯದಲ್ಲೂ ಮಳೆ ಮುಂದುವರಿದ ಪರಿಣಾಮ ಅಂಕೋಲಾದಲ್ಲಿ ಬೆಳೆದ ಇವುಡಲು ಹಣ್ಣಿಗೆ ಬೆಲೆ ಇಲ್ಲದಂತಾಗಿದೆ. ಇದರಿಂದ ಬೆಳೆಗಾರರು, ವ್ಯಾಪಾರಸ್ಥರು ಆತಂಕಿತರಾಗಿದ್ದಾರೆ. ಮೊಗೆಕಾಯಿಯಂತೆ ಇರುವ ಈ ಹಣ್ಣನ್ನು ಹೊಸಗದ್ದೆ, ಬೆಳಸೆ, ಬೋಳೆ, ಬೇಳ ಸೇರಿದಂತೆ ಹಲವೆಡೆ ರೈತರು ಬೆಳೆಯುತ್ತಾರೆ. ಒಂದಕ್ಕೆ 50ರಿಂದ 60 ರೂಪಾಯಿವರೆಗೂ ಅಂಕೋಲಾ ಮಾರುಕಟ್ಟೆಯಲ್ಲಿ ವ್ಯಾಪಾರವಾಗುತ್ತಿತ್ತು. ಆದರೆ ಈ ಬಾರಿ 30 ರೂಪಾಯಿಗೂ ಕೇಳುವವರಿಲ್ಲ. ಮೇಲಾಗಿ ಹಣ್ಣುಗಳು ಹಾಳಾಗುತ್ತಿವೆ. ಅವಲಕ್ಕಿ ಜೊತೆ ಕಲಸಿ ತಿನ್ನಲು, ಪಾಯಸ ಮಾಡಲು ಈ ಹಣ್ಣನ್ನು ಬಳಸಲಾಗುತ್ತದೆ.
ಎನ್ನಲಾಗುತ್ತದೆ. ದೇಹಕ್ಕೆ ತಂಪು ಎಂಬುದು ಜನರ ನಂಬಿಕೆ. ಈ ಅವಧಿಯಲ್ಲಿ ಪ್ರತಿ ವರ್ಷ ಬಿಸಿಲು ಪ್ರಾರಂಭವಾಗುತ್ತಿತ್ತು. ಗದ್ದೆ ಕೆಲಸ ಮುಗಿಸಿ ಬಂದ ಜನರು ಇದನ್ನು ತಿನ್ನುತ್ತಿದ್ದರು. ಆದರೆ ಈ ಬಾರಿ ಇನ್ನು ಮಳೆಯೇ ಕಡಿಮೆಯಾಗದ ಕಾರಣ ಇದಕ್ಕೆ ಬೆಲೆ ಇಲ್ಲದಂತಾಗಿದೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ್ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.